ಧಾರವಾಡದ ಯುವತಿಯೊಬ್ಬಳು ಒಂದಲ್ಲ ಎರಡಲ್ಲ ಮೂರು ಬೇರೆ ಬೇರೆ ಹೆಸರುಗಳನ್ನು ಬಳಸಿಕೊಂಡು ಯುವಕರಿಗೆ ಪ್ರೀತಿಯ ಜಾಲ ಬೀಸಿ ಲಕ್ಷಾಂತರ ರೂಪಾಯಿ ವಂಚಿಸ್ತಾ ಇರುವ ಘಟನೆ ಧಾರವಾಡದಲ್ಲಿ ನಡೆದಿದೆ. ಐಶ್ವರ್ಯ, ರೇಣುಕಾ ಮತ್ತು ಆರೋಹಿ ಎಂಬ ಮೂರು ಬೇರೆ ಬೇರೆ ಹೆಸರುಗಳಲ್ಲಿ ಯುವಕರೊಂದಿಗೆ ಪರಿಚಯ ಆಗ್ತಾ ಇತ್ತು. ಅವರನ್ನ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ವಂಚಿಸ್ತಾ ಇದ್ದು. ಈಕೆಯ ನಕಲಿ ಪ್ರೀತಿಗೆ ಅಂಧವಾದ ಗುರು ವಕ್ಕಂದ್ ಎಂಬಾತ ಐಶ್ವರ್ಯನೇ ಬೇಕು ಅಂತ ಮನನೊಂದು ವಿಷ ಸೇವಿಸಿದ್ದ. ಮದುವೆಯಾಗುವುದಾಗಿ ಗುರು ಬಳಿ 7 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದು. ಕೈಗೆ ಹಣ ಬರ್ತಾ ಇದ್ದಂತೆ ಐಶ್ವರ್ಯ ತನ್ನ ನಡೆ ಬದಲಿಸಿದ್ದಾಳೆ. ಇದರಿಂದ ನೊಂದ ಗುರು ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ. ಆ ವೇಳೆ ಆರೋಗ್ಯ ವಿಚಾರಿಸಲು ಬಂದ ಐಶ್ವರ್ಯನ ಗುರು ಕುಟುಂಬಸ್ಥರು ಲಾಕ್ ಮಾಡಿದ್ದಾರೆ. ನನ್ನ ಮಗನನ್ನ ಮದುವೆ ಆಗ್ಬೇಕು ಅಥವಾ 7 ಲಕ್ಷ ರೂಪಾಯಿ ವಾಪಸ್ ಕೊಡ್ಬೇಕು ಅಂತ ಗುರು ತಾಯಿ ರತ್ನವ ಆರೋಪಿಸಿದ್ದಾರೆ. ಐಶ್ವರ್ಯಕ್ಕೆ ಮದುವೆಯಾಗಿ ಒಂದು ಮಗು ಕೂಡ ಇದೆ. ಈಗ ಗಂಡನಿಂದ ಡಿವೋರ್ಸ್ ಪಡ್ಕೊಂಡಿದ್ದಾಳೆ. ಹೆಸರು ಬದಲಿಸಿಕೊಂಡು ಮೋಸ ಮಾಡ್ತಾ ಇದ್ದಾಳೆ ಅಂತ ಗುರು ತಾಯಿ ಹೇಳಿದ್ದಾರೆ. ಬಳಿಕ ಗುರು ಪೋಷಕರು ಐಶ್ವರ್ಯಳನ್ನ ಪೊಲೀಸರ ವಶಕ್ಕೆ ನೀಡಿದ್ದು ಧಾರವಾಡದ ಶಹರ ಪೊಲೀಸರು ಆಕೆಯನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ.